ಹೃದಯವ ಯೇಸುವಿಗೆ ನಿನ್ನ ಕಾಯುವ ಕುರುಬನವ ಹುಟ್ಟಿದಾಗ ಏನು ಹೊತ್ತು ತಂದೆ ಸತ್ತವೇನ ಬಯ್ಯುವೆನೇನು ಹುಟ್ಟಿದಾಗ ಏನು ಹೊತ್ತು ತಂದೆ ಎಲ್ಲಿಗೋಗಬೇಕು ನಿನಗೆ ಗೊತ್ತೇ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ಕಾಯುವ ಕುರುಬನವ. ಆತ್ಮೀಯ ಸಹೋದರ ಸಹೋದರಿಯರೇ, ಶಿವಮೊಗ್ಗ ಧರ್ಮಕ್ಷೇತ್ರದ ಸ್ವಾಮಿ ಫ್ರಾಂಕ್ಲಿನ್ ಡಿಸೋಜಾ ಮಾಡುವ ಆತ್ಮೀಯ ನಮನಗಳು. ಈ ಕನ್ನಡದಲ್ಲಿ ದಿವ್ಯ ಬಲಿ ಪೂಜೆಯನ್ನು ವಿಶೇಷವಾಗಿ ಈ ಭಾನುವಾರದಂದು ಯಾರಿಗೆಲ್ಲ ದಿವ್ಯ ಬಲಿ ಪೂಜೆಗೆ ಹೋಗಲು ಆಗುವುದಿಲ್ಲ, ಕೊರೋನಾ ಎಂಬ ಮಹಾಮಾರಿ ಈ ವ್ಯಾಧಿಯಿಂದ, ಈ ಒಂದು ಭೀಕರ ಹಾವಳಿಯಿಂದ ಎಲ್ಲ ಕಡೆ ಬಲಿ ಪೂಜೆಗಳು ಗುಂಪು ಗುಂಪಾಗಿ ನಡೆಸಲು ಇಲ್ಲ ಎಂಬ ಸಂದೇಶ ನಮಗೆಲ್ಲರಿಗೂ ತಲುಪಿದೆ. ಆದ್ದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ದಿವ್ಯವಾಣಿ ಲೈವ್ ಚಾನೆಲ್ ಮೂಲಕ ಈ ದಿವ್ಯ ಬಲಿ ಪೂಜೆಯನ್ನು ನಾವು ಸಂಭ್ರಮಿಸೋಣ. ಈ ದಿವ್ಯ ಬಲಿ ಪೂಜೆ ವಿಶೇಷವಾಗಿ ಕೊರೋನಾ ವೈರಸ್ಸಿನ ಭಯದಿಂದ ನರಳುತ್ತಿರುವ, ವ್ಯಾಧಿಯಿಂದ ನರಳುತ್ತಿರುವ ಹಾಗೂ 170ಕ್ಕಿಂತಲೂ ಅಧಿಕ ರಾಷ್ಟ್ರಗಳಲ್ಲಿ ಈ ಒಂದು ಮಹಾಮಾರಿ ಹರಡಿದೆ. ಅದು ನಿಯಂತ್ರಿಸಲು ಮತ್ತು ಅದನ್ನು ನಿಷ್ಕ್ರಿಯಗೊಳಿಸಲು ಪ್ರಭು ಯೇಸುವಿನಲ್ಲಿ ನಾವೆಲ್ಲರೂ ಒಕ್ಕೊರಲಿನಿಂದ ಮನಸ್ಸಿನಿಂದ ಪ್ರಾರ್ಥಿಸೋಣ. ಈ ದಿವ್ಯ ಬಲಿ ಪೂಜೆಯನ್ನು ನಿಮ್ಮೆಲ್ಲರ ಕುಟುಂಬಗಳಿಗಾಗಿ, ನಿಮ್ಮ ಮಕ್ಕಳಿಗಾಗಿ ಹಾಗೂ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುವುದಕ್ಕಾಗಿ ನಿಮಗೆ ದಯಾಮಯ ದೇವರು ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾಗಿ ನಾನು ಅರ್ಪಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ದೇವರ ಮುಂದೆ ನಿಲ್ಲರು ಅರ್ಹನಾರು, ಯಾರೂ ಅರ್ಹರಲ್ಲ. ನಾವೆಲ್ಲರೂ ಅನರ್ಹರು, ಅಬಲರು. ನಮ್ಮ ಅನರ್ಹತೆಯನ್ನು ಕಡಿಮೆಗೊಳಿಸಿ ನಮ್ಮನ್ನು ಅರ್ಹರನ್ನಾಗಿ ಮಾಡಿಸುವುದು ಪ್ರಭು ಯೇಸು ಒಬ್ಬರೇ. ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳುತ್ತಾ ಪಶ್ಚಾತ್ತಾಪ ಹೃದಯದಿಂದ ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೋ, ನುಡಿಯಿಂದಲೋ, ನಡತೆಯಿಂದಲೋ, ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸುಧಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು,
ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ದಿವ್ಯವಾಣಿಯಾದವರ ಮುಖಾಂತರ ಅದ್ಭುತಕರವಾದ ರೀತಿಯಲ್ಲಿ ಮಾನವ ಕುಲವನ್ನು ನಿಮ್ಮೊಡನೆ ಸಂಧಾನಗೊಳಿಸುತ್ತೀರಿ. ಕ್ರೈಸ್ತ ಜನತೆ ಅನನ್ಯ ಭಕ್ತಿಯಿಂದಲೂ ಆಸಕ್ತ ವಿಶ್ವಾಸದಿಂದಲೂ ಬರಲಿರುವ ಮಹೋತ್ಸವಗಳಿಗೆ ಸಿದ್ಧರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಿಗೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಾಮುವೇಲನ ಮೊದಲನೆಯ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟನಲ್ಲವೇ? ನೀನು ಅವನಿಗಾಗಿ ಎಷ್ಟರ ಮಟ್ಟಿಗೆ ದುಃಖಿಸುತ್ತಿರುವೆ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಜೆಸ್ಸೆಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ, ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಸರ್ವೇಶ್ವರ ಮನುಷ್ಯರಂತೆ ಬಹಿರಂಗದ ತೋರಿಕೆಯನ್ನು ನೋಡುವುದಿಲ್ಲ, ಅಂತರಂಗವನ್ನೇ ವೀಕ್ಷಿಸುತ್ತಾನೆ ಎಂದರು. ಹೀಗೆ ಜೆಸ್ಸೆಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು, ಸರ್ವೇಶ್ವರ ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಾಮುವೇಲನು ಜೆಸ್ಸೆಯನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಿದರು. ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನೊಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಾಮುವೇಲನು, ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆದು ತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಾಮುವೇಲನು ರಾಮಕ್ಕೆ ಹೊರಟು ಹೋದನು. ಪ್ರಭುವಿನ ವಾಕ್ಯ.
ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಕುರುಬರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಸಂತ ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದೀರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕಾರಣ ಸಚ್ಚರಿತೆ, ಸದಾಚಾರ ಮತ್ತು ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಪ್ರಭುವಿಗೆ ಮೆಚ್ಚುಗೆಯಾದುದು ಯಾವುದೆಂಬುದನ್ನು ಕಲಿತುಕೊಳ್ಳಿರಿ. ನಿಷ್ಪ್ರಯೋಜಕವಾದ ಕತ್ತಲುಮಯ ಕಾರ್ಯಗಳಿಗೆ ಕೈ ಹಾಕದಿರಿ. ಅಂಥವುಗಳನ್ನು ಬಯಲಿಗೆಳೆದು ಖಂಡಿಸಿರಿ. ಆ ಜನರು ಗುಟ್ಟಾಗಿ ಮಾಡುವ ಕೃತ್ಯಗಳು ಹೇಳುವುದಕ್ಕೂ ಅವಮಾನಕರವಾದುವು. ಬೆಳಕು ಬೆಳಗಿಸುವ ವಸ್ತುಗಳೆಲ್ಲವೂ ಕಂಗೊಳಿಸುವು. ಹೀಗೆ ಕಂಗೊಳಿಸುವುದೆಲ್ಲವೂ ಬೆಳಕಾಗುವುದು. ಆದ್ದರಿಂದ ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಬಾ ಎಚ್ಚೆತ್ತು. ನಿನಗೀವನು ಬೆಳಕನು ಕ್ರಿಸ್ತನು ಎಂದು ಬರೆಯಲಾಗಿದೆ. ಪ್ರಭುವಿನ ವಾಕ್ಯ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸ್ತುತಿ ಸಲ್ಲಲಿ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿ ಸಲ್ಲಲಿ. ಯೇಸು ಹೀಗೆಂದರು, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿ ಸಲ್ಲಲಿ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸದಾ ಸ್ತುತಿಯು ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ನಡೆದು ಹೋಗುತ್ತಿದ್ದಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು. ಶಿಷ್ಯರು, ಗುರುದೇವ, ಇವನು ಕುರುಡನಾಗಿ ಹುಟ್ಟಬೇಕಾದರೆ ಅದಕ್ಕೆ ಯಾರ ಪಾಪ ಕಾರಣ? ಇವನದೋ ಅಥವಾ ಇವನನ್ನು ಹೆತ್ತವರದೋ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಯೇಸು, ಇವನ ಪಾಪವಾಗಲಿ ಇವನನ್ನು ಹೆತ್ತವರ ಪಾಪವಾಗಲಿ ಇದಕ್ಕೆ ಕಾರಣವಲ್ಲ. ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಗಿದೆ. ಹಗಲಿರುವಾಗಲೇ ನನ್ನನ್ನು ಕಳುಹಿಸಿರುವ ಆತನ ಕೆಲಸವನ್ನು ನಾನು ಮಾಡುತ್ತಿರಬೇಕು. ರಾತ್ರಿ ಆದ ಮೇಲೆ ಯಾರೂ ಕೆಲಸ ಮಾಡಲಾಗದು. ಜಗತ್ತಿನಲ್ಲಿ ನಾನಿರುವಾಗ ಜಗದ ಜ್ಯೋತಿ ನಾನೇ ಎಂದು ನುಡಿದರು. ತರುವಾಯ ನೆಲದಲ್ಲಿ ಉಗುಳಿ ಮಣ್ಣಿನ ಲೇಪ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಸಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಸಿಲೋವಾಮ್ ಎಂದರೆ ಕಳುಹಿಸಲಾದವನು ಎಂದರ್ಥ. ಅದರಂತೆ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತ್ತು. ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಅವನನ್ನು ನೋಡಿದ್ದವರು, ಭಿಕ್ಷೆ ಬೇಡುತ್ತಾ ಕುಳಿತುಕೊಂಡಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು. ಹೌದು, ಅವನೇ ಎಂದರು ಕೆಲವರು. ಇಲ್ಲ,
ಇವನು ಅವನಂತೆ ಕಾಣುತ್ತಾನೆ ಅಷ್ಟೇ ಎಂದರು ಇತರರು. ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು. ಆಗ ಅವರು, ಹಾಗಾದರೆ ನಿನಗೆ ಕಣ್ಣು ಹೇಗೆ ಬಂತು ಎಂದು ಕೇಳಿದರು. ಅದಕ್ಕೆ ಅವನು, ಯೇಸು ಎಂಬುವವರು ಮಣ್ಣಿನ ಲೇಪ ಮಾಡಿ ನನ್ನ ಕಣ್ಣಿಗೆ ಹಚ್ಚಿದರು. ಸಿಲೋವಾಮಿಗೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ನಾನು ಹೋಗಿ ತೊಳೆದುಕೊಂಡೆ, ನನಗೆ ಕಣ್ಣು ಬಂತು ಎಂದು ಹೇಳಿದನು. ಅದಕ್ಕೆ ಅವರು, ಆತ ಎಲ್ಲಿದ್ದಾನೆ ಎಂದು ವಿಚಾರಿಸಿದರು. ಅವನು ಉತ್ತರವಾಗಿ, ನಾನರಿಯೆ ಎಂದನು. ಆಗ ಆ ಜನರು ಅವನನ್ನು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಸ್ವಾಮಿ ಮಣ್ಣಿನ ಲೇಪವನ್ನು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬತ್ ದಿನವಾಗಿತ್ತು. ಕಣ್ಣು ಬಂದುದು ಹೇಗೆಂದು ಫರಿಸಾಯರು ಅವನನ್ನು ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು. ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು. ಅವನು, ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು. ಇತರರು, ಪಾಪಿಯಾದವನು ಇಂಥ ಸೂಚಕ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಎಂದರು. ಹೀಗೆ ಅವರಲ್ಲೇ ಭಿನ್ನ ಭೇದ ಉಂಟಾಯಿತು. ಆದ್ದರಿಂದ ಫರಿಸಾಯರು ಆ ಕುರುಡನನ್ನು ಕುರಿತು, ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳುತ್ತೀಯಲ್ಲ, ಅವನ ಬಗ್ಗೆ ನಿನಗೇನು ಅನಿಸುತ್ತದೆ ಎಂದು ವಿಚಾರಿಸಿದರು. ಅದಕ್ಕೆ ಅವನು, ಅವರೊಬ್ಬರು ಪ್ರವಾದಿಯೇ ಸರಿ ಎಂದನು. ಆ ಕುರುಡನು ಹಿಂದೆ ನಿಜವಾಗಿಯೂ ಕುರುಡನಾಗಿದ್ದು ಈಗ ದೃಷ್ಟಿ ಪಡೆದಿದ್ದಾನೆ ಎಂದು ಯಹೂದ್ಯ ಅಧಿಕಾರಿಗಳು ನಂಬಲು ಒಪ್ಪಲಿಲ್ಲ. ಈ ಕಾರಣ ಅವನ ಹೆತ್ತವರನ್ನು ಕರೆಯಿಸಿ, ಇವನು ನಿಮ್ಮ ಮಗನೋ, ಇವನು ಹುಟ್ಟು ಕುರುಡನೋ, ಹಾಗಾದರೆ ಇವನಿಗೆ ಈಗ ಕಣ್ಣು ಬಂದದ್ದು ಹೇಗೆ ಎಂದು ಕೇಳಿದರು. ಅದಕ್ಕೆ ಅವನ ತಂದೆ ತಾಯಿಗಳು, ಇವನಿಗೆ ದೃಷ್ಟಿ ಬಂದದ್ದು ಹೇಗೆ ಎಂದು ನಮಗೆ ಗೊತ್ತಿಲ್ಲ, ಇವನಿಗೆ ಕಣ್ಣು ಕೊಟ್ಟವರು ಯಾರೆಂದೂ ನಮಗೆ ತಿಳಿಯದು. ಇವನನ್ನೇ ಕೇಳಿ, ಹೇಗೂ ಪ್ರಾಯದವನಾಗಿದ್ದಾನಲ್ಲವೇ, ತನ್ನ ವಿಷಯವಾಗಿ ತಾನೇ ಮಾತನಾಡಬಲ್ಲ ಎಂದು ಉತ್ತರಿಸಿದರು. ಅವರು ಹೀಗೆ ಹೇಳಿದ್ದು ಯಹೂದ್ಯ ಅಧಿಕಾರಿಗಳ ಅಂಜಿಕೆಯಿಂದ. ಏಕೆಂದರೆ ಯಾರಾದರೂ ಯೇಸುವನ್ನು ಲೋಕೋದ್ಧಾರಕ ಎಂದು ಒಪ್ಪಿಕೊಂಡರೆ ಅಂಥವರಿಗೆ ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕಾರ ಹಾಕಬೇಕೆಂದು ಅಧಿಕಾರಿಗಳು ಈ ಮೊದಲೇ ಗೊತ್ತು ಮಾಡಿದ್ದರು. ಆದುದರಿಂದಲೇ ಅವನು ಪ್ರಾಯದವನು, ಅವನನ್ನೇ ಕೇಳಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದು. ಅಧಿಕಾರಿಗಳು ಆ ಹುಟ್ಟು ಕುರುಡನನ್ನು ಮತ್ತೆ ಕರೆಯಿಸಿ, ನೀನು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು, ಆ ಮನುಷ್ಯ ಪಾಪಿ ಎಂದು ನಮಗೆ ಗೊತ್ತು ಎಂದು ಕೇಳಿದರು. ಉತ್ತರವಾಗಿ ಅವನು, ಅವರು ಪಾಪಿಯೋ ಅಲ್ಲವೋ ನಾನು ಅರಿಯೆ, ಆದರೆ ನಾನೊಮ್ಮೆ ಕುರುಡನಾಗಿದ್ದೆ, ಈಗಲಾದರೋ ಕಣ್ಣು ಕಾಣಿಸುತ್ತದೆ, ಇಷ್ಟು ಮಾತ್ರ ಬಲ್ಲೆ ಎಂದು ಹೇಳಿದನು. ಅವನು, ನಿನಗೇನು ಮಾಡಿದ, ನಿನಗೆ ಹೇಗೆ ಕಣ್ಣು ಬರಿಸಿದ ಎಂದು ಅವರು ಮತ್ತೆ ಪ್ರಶ್ನಿಸಿದರು. ಅವನು, ನಿಮಗೆ ಆಗಲೇ ಹೇಳಿದ್ದೇನೆ, ಆದರೆ ನೀವು ನಂಬುವುದಿಲ್ಲ. ಅದನ್ನೇ ಏಕೆ ಮತ್ತೆ ಮತ್ತೆ ಕೇಳುತ್ತೀರಿ? ಅವನ ಶಿಷ್ಯರಾಗಲು ನಿಮಗೂ ಮನಸ್ಸಿದೆಯೇ ಎಂದನು. ಆಗ ಅಧಿಕಾರಿಗಳು ಅವನನ್ನು ಶಪಿಸಿದರು. ನೀನೇ ಅವನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ಮೋಶೆಯೊಡನೆ ದೇವರು ಮಾತನಾಡಿದರು ಎಂಬುದನ್ನು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಾವು ಅರಿಯೆವು ಎಂದರು. ಅದಕ್ಕೆ ಆ ಕುರುಡ, ಏನಾಶ್ಚರ್ಯ, ನನಗೆ ಕಣ್ಣು ಬರಿಸಿದ್ದಾರೆ, ಆದರೂ ಅವನು ಎಲ್ಲಿಯವನೋ ನಾವು ಅರಿಯೆವು ಎನ್ನುತ್ತೀರಿ. ದೇವರು ಪಾಪಿಗಳಿಗೆ ಓಗೊಡುವುದಿಲ್ಲ. ಯಾರು ಭಕ್ತಿಯಿಂದ ಅವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಓಗೊಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕ ಸೃಷ್ಟಿಯಾದಾಗಿಂದ ಒಬ್ಬರೂ ಕೇಳಿಲ್ಲ. ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನನ್ನು ಮಾಡಲಾಗುತ್ತಿರಲಿಲ್ಲ ಎಂದನು. ಆಗ ಫರಿಸಾಯರು, ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು, ನಮಗೇ ಬುದ್ಧಿ ಹೇಳ ಹೊರಟೆಯಾ ಎಂದು ಹೇಳಿ ಅವನನ್ನು ತಳ್ಳಿಬಿಟ್ಟರು. ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು. ಯೇಸು ಅವನನ್ನು ಕಂಡು, ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು, ಅವರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದನು. ಯೇಸು, ನೀನು ಆತನನ್ನು ಕಂಡಿದ್ದೀಯೇ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದರು. ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಯೇಸುವಿಗೆ ಅಡ್ಡ ಬಿದ್ದನು. ಆಗ ಯೇಸು, ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲೆಂದೇ ನಾನು ಈ ಲೋಕಕ್ಕೆ
ಬಂದುದು ಎಂದು ನುಡಿದರು. ಅಲ್ಲಿ ನಿಂತಿದ್ದ ಫರಿಸಾಯರು ಈ ಮಾತನ್ನು ಕೇಳಿ, ಹಾಗಾದರೆ ನಾವು ಕೂಡ ಕುರುಡರೋ ಎಂದು ಪ್ರಶ್ನಿಸಿದರು. ಯೇಸು, ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ. ಆದರೆ ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 4ನೆಯ ಭಾನುವಾರವನ್ನು ಕೊಂಡಾಡುತ್ತಾ ಇದ್ದೀವಿ. ಇಂದಿನ ಮೊದಲನೆಯ ವಾಚನ ಸಾಮುವೇಲನ ಮೊದಲನೆಯ ಗ್ರಂಥದಿಂದ ಅಧ್ಯಾಯ 16. ಈ ವಾಚನದಲ್ಲಿ ನಾವು ನೋಡುತ್ತೇವೆ ಹೇಗೆ ದೇವರು ಸೌಲನನ್ನು ತಿರಸ್ಕರಿಸಿದರು ಹಾಗೂ ಸೌಲನ ಸ್ಥಳದಲ್ಲಿ ಇನ್ನೊಬ್ಬನನ್ನು ಆರಿಸಿಕೊಳ್ಳಲು ದೇವರು ಇಷ್ಟಪಟ್ಟರು. ಸಾಮುವೇಲನಿಗೆ ಈ ಕಾರ್ಯವನ್ನು ಅವರು ವಹಿಸಿದರು. ಸಾಮುವೇಲನು ಯೋಚಿಸಿದನು, ಏಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ ನಿಶ್ಚಯವಾಗಿ ಇವನನ್ನೇ ಸರ್ವೇಶ್ವರ ಆರಿಸಿಕೊಂಡಿದ್ದಾರೆ ಎಂದು ಯೋಚನೆ ಮಾಡಿದನು. ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಹಾದಿ ನನ್ನ ಹಾದಿಯಲ್ಲ ಎಂದು ಹೇಳಿದ ಹಾಗೆ ದೇವರು ಸಾಮುವೇಲನಿಗೆ ಹೇಳಿದರು, ಆ ಆಲೋಚನೆ ನನ್ನದಲ್ಲ. ಕೊನೆಗೆ ಜೆಸ್ಸೆನ ಮಕ್ಕಳನ್ನು ಅವರ ಮುಂದೆ, ಜೆಸ್ಸೆನ ಒಬ್ಬ ಮಗನಿಗೆ ನಾನು ಆರಿಸಿಕೊಳ್ಳುತ್ತೇನೆ ಎಂಬ ಸಂದೇಶ ಸಿಕ್ಕಿದಾಗ 7 ಮಕ್ಕಳನ್ನು ಕರ್ಕೊಂಡು ಬಂದ. ಆದರೆ ಅವರಲ್ಲಿ ಯಾರನ್ನೂ ದೇವರು ಆರಿಸಿಕೊಳ್ಳಲಿಲ್ಲ. ದೇವರು ಸಾಮುವೇಲನಿಗೆ ಹೇಳುತ್ತಾರೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನೀನು ಬಹಿರಂಗ ತೋರಿಕೆಯನ್ನು ನೋಡಬೇಡ, ದೇವರು ಅಂತರಂಗವನ್ನೇ ವೀಕ್ಷಿಸುತ್ತಾರೆ. ಹೀಗೆ 7 ಮಂದಿ ಜೆಸ್ಸೆನ ಮಕ್ಕಳನ್ನೂ ದೇವರು ತಿರಸ್ಕರಿಸುತ್ತಾರೆ. ಕೊನೆಗೆ ಸಾಮುವೇಲ ಜೆಸ್ಸೆಗೆ ಕೇಳ್ತಾನೆ, ನಿನಗೆ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಿದನು. ಅದಕ್ಕೆ ಜೆಸ್ಸೆನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವನನ್ನು ಇಲ್ಲಿಗೆ ಬರಮಾಡು, ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು ಎಂದು ಹೇಳಿದನು. ಜೆಸ್ಸೆಯನು ಅವನನ್ನು ಕರೆದು ತರಿಸಿದನು. ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನು. ಆಗ ಸರ್ವೇಶ್ವರ ಸಾಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ. ದೇವರ ಆಯ್ಕೆ ನಮಗೆ ಕೆಲವು ಸರಿ ಗೊತ್ತಾಗಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಇರಬಹುದು, ನಮ್ಮ ಸ್ನಾನ ದೀಕ್ಷೆಯಲ್ಲಿ ದೇವರು ಆರಿಸಿಕೊಂಡಿದ್ದಾರೆ, ಅಥವಾ ವಿಶೇಷ ಸೇವೆಗೆ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಏನು ಒಳ್ಳೇದಿದೆ ಅಂತೇಳಿ ದೇವರಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ದೇವರು ಆರಿಸಿಕೊಂಡು ಅವರು ನಮ್ಮನ್ನು ಅವರ ಸೇವೆಗೆ ನಿಯೋಜಿಸುತ್ತಾರೆ. ಕೊನೆಗೆ ಯಾಕೆ ದೇವರು ದಾವೀದನನ್ನು ಆರಿಸಿಕೊಂಡರು? ದಾವೀದನ ವಂಶದಲ್ಲಿ ಯೇಸು ಈ ಲೋಕಕ್ಕೆ ಬರಬೇಕಾಗಿತ್ತು. ಇಂದಿನ ಕೀರ್ತನೆ ನಾವು ಹಾಡಿದೆವು, 23ನೇ ಕೀರ್ತನೆ. ಯೇಸು ಸ್ವಾಮಿ ಒಳ್ಳೆ ಕುರುಬರು, ನನ್ನನ್ನು ಹಸಿರು ಗಾವಲಿನಲ್ಲಿ ತಂಗಿಸುವರು. ಅಥವಾ ಪ್ರಭು ಕುರಿಗಾಹಿಯಾಗಿರಲು ಎನಗೆ ಕುಂದು ಕೊರತೆಗಳೆಲ್ಲವೂ ಎಲ್ಲಿ ನನಗೆ ಕುಂದು ಕೊರತೆಗಳು? ಪ್ರಭು ನಮ್ಮನ್ನು ನಡೆಸುತ್ತಾರೆ. ಇದು ದಾವೀದ ಬರೆದ ಒಂದು ಸುಂದರ ಕೀರ್ತನೆ. ಇನ್ನಿನ 2ನೇ ವಾಚನದಲ್ಲಿ ಸಂತ ಪೌಲರು ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ಆಲಿಸಿದೆವು, ಹಿಂದೊಮ್ಮೆ ನಾವು ಕತ್ತಲುಮಯ ಜೀವನ ಜೀವಿಸುತ್ತಿದ್ವು, ಆದ್ರೆ ಈಗ ಪ್ರಭುವಿನಲ್ಲಿ ನಮಗೆ ಬೆಳಕು ಸಿಕ್ಕಿದೆ. ಬೆಳಕಿನ ಮಕ್ಕಳಾಗಿ ನಾವು ಜೀವಿಸಬೇಕು. ಕಾರಣ ಸಚ್ಚರಿತೆ, ಸದಾಚಾರ, ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ನಾವು ಸಚ್ಚರಿತೆ, ಸದಾಚಾರ, ಸತ್ಯಸಂಧತೆಯಿಂದ ಜೀವಿಸಬೇಕು. ಪ್ರಭುವಿಗೆ ಮೆಚ್ಚುಗೆಯಾದುದನ್ನು ನಾವು ಕಲಿತುಕೊಳ್ಳಬೇಕು. ನಿಷ್ಪ್ರಯೋಜಕವಾದುಗಳಿಗೆ ಕೈ ಹಾಕಬಾರದು, ಹಾಗೂ ನಾವು ಗುಟ್ಟಾಗಿ ಪಾಪಗಳನ್ನು ಮಾಡಿಕೊಳ್ಳಬಾರದು. ಮತ್ತು ಯಾವುದೆಲ್ಲವೂ ಅಂಧಕಾರದಲ್ಲಿದೆ ಅವುಗಳು ಬೆಳಕಿಗೆ ಬರುವವು. ಎಚ್ಚರಿಕೆ ಮಾತನ್ನು ಸಂತ ಪೌಲರು ಹೇಳ್ತಾರೆ, ನಿದ್ರೆ ಮಾಡುವವನೇ ಎದ್ದೇಳು, ಸತ್ತವರನ್ನು ಬಿಟ್ಟು ಎಚ್ಚೆತ್ತು, ನಿನಗೀವನು ಬೆಳಕುವನು ಕ್ರಿಸ್ತನು. ತಪಸ್ಸು ಕಾಲ ನಮಗೆ ಕ್ರಿಸ್ತನ ಬೆಳಕಿನೆಡೆಗೆ ಕರೆ ನೀಡುತ್ತದೆ. ಆತ್ಮೀಯರೇ, ಇವತ್ತು ನಮಗೆ ಕ್ರಿಸ್ತನ ಬೆಳಕು ಬೇಕು. ಒಂದು ಅರ್ಥದಲ್ಲಿ ಈ ವಿಶ್ವ ಅಂಧಕಾರಮಯದೆಡೆಗೆ ಹೋಗ್ತಾ ಇದೆ. ಹೆದರಿಕೆ, ಭಯ ಅಥವಾ ಇಂಥವುಗಳಿಗೆ ನಲುಗುತ್ತಾ ಇರುವ ಸಂದರ್ಭದಲ್ಲಿ ಕ್ರಿಸ್ತನ ಬೆಳಕು ನಮಗೆ ಬೇಕಾಗಿದೆ. ಆ ಕ್ರಿಸ್ತ ಜ್ಞಾನ ನಮಗೆ ಬೇಕಾಗಿದೆ. ಇಂದಿನ ಶುಭ ಸಂದೇಶವನ್ನು ನಾವು ಧ್ಯಾನಿಸೋಣ. ಈ ಶುಭ ಸಂದೇಶ ಸ್ವಲ್ಪ ಒಂದು ವಿಶಿಷ್ಟ ಮತ್ತು ವಿಶೇಷವಾದ ಶುಭ ಸಂದೇಶ. ಇಲ್ಲಿ ಫರಿಸಾಯರ ಗೊಡ್ಡುತನ, ಬಂಡತನ, ಇಬ್ಬಾಯಿತನ ನಾವು ನೋಡುತ್ತೇವೆ. ಕಣ್ಣು ಕಾಣಿಸಿದ ವ್ಯಕ್ತಿಯ ಶಕ್ತಿ ಹಾಗೂ ವಿಶ್ವಾಸವನ್ನು ನಾವು ಮನಗಾಣುತ್ತೇವೆ.
ಅವನ ತಂದೆ ತಾಯಿಯ ಅಂಜಿಕೆಯನ್ನು ನೋಡುತ್ತೇವೆ. ಒಂದು ನಮ್ಮ ವಾತಾವರಣದಲ್ಲಿ ನಡೆಯುವಂತಹ ಘಟನೆ. ಈ ಹುಟ್ಟು ಕುರುಡನಿಗೆ ಕಣ್ಣು ಬಂತು. ಅವನು ಹುಟ್ಟು ಕುರುಡ ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು. ಆದರೆ ಪೂರ್ವಾಗ್ರಹ ಪೀಡಿತರಾಗಿದ್ದ ಫರಿಸಾಯರು ಇದನ್ನು ನಂಬಲಿಲ್ಲ. ಅವರು ನೋಡಿ ಹೇಗೆ ಹೇಳ್ತಾರೆ, ಯೇಸು ಪಾಪಿ ಅಂತ ನಮ್ಗೆ ಗೊತ್ತು. ಹೇಗೆ ಗೊತ್ತು ಅವರಿಗೆ? ಅನೇಕ ಬಾರಿ ಇತರರ ಮೇಲೆ ಜಡ್ಜ್ಮೆಂಟ್ ನಾವು ಮೊದಲೇ ಮಾಡಿ ಜೀವಿಸ್ತೀವಿ. ನಾವು ಯಾರನ್ನು ಜಡ್ಜ್ ಮಾಡುವುದು ಬೇಡ. ಈಗ ಈ ಕಾಯಿಲೆ ಬಂದಿದೆ ಕೊರೋನಾ ಅಂತೇಳಿ, ಯಾವುದೋ ದೇಶವನ್ನು, ಯಾವುದೋ ವ್ಯಕ್ತಿಯನ್ನು, ಯಾವುದೋ ಧರ್ಮವನ್ನು ನಾವು ದೂಷಿಸುವುದು ಬೇಡ. ಸುನಾಮಿ, ಭೂಕಂಪ ಅಥವಾ ಈ ನೆರೆ, ಇವುಗಳೆಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳಾಗುವಾಗ ಎಲ್ಲರನ್ನೂ ಕೊಂಡೋಗುತ್ತವೆ. ಶ್ರೇಷ್ಠವಾದುದು ಮನುಷ್ಯ ಧರ್ಮ, ಮನುಷ್ಯ ಕುಲ. ಅದನ್ನೇ ಯೇಸು ಇವತ್ತು ತೋರಿಸ್ತಾರೆ. ನಮ್ಮ ಮೊಂಡುತನ, ನಮ್ಮ ಈ ಮಂಕು ಬುದ್ಧಿ ದೂರ ಹೋಗ್ಬೇಕು. ಅದಕ್ಕೆ ಯೇಸು ಅಲ್ಲಿ ಬೆಳಕನ್ನು ಚೆಲ್ಲುತ್ತಾರೆ. ಯೇಸು ಎಷ್ಟು ಸುಂದರವಾಗಿ ಹೇಳ್ತಾರೆ, ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲೆಂದೇ ನಾನು ಈ ಲೋಕಕ್ಕೆ ಬಂದುದು. ಕುರುಡರು ಕಾಣುವಂತೆಯೂ ಹಾಗೂ ಕಾಣುವವರು ಕುರುಡರಾಗುವಂತೆಯೂ. ಇಲ್ಲಿ ಫರಿಸಾಯರು ಕಾಣ್ತಾರೆ, ಕುರುಡರಾಗಿದ್ದಾರೆ. ಆ ಕುರುಡ ಯೇಸುವನ್ನು ನಂಬಿದ್ದಾನೆ, ದೃಷ್ಟಿ ಬಂತು. ವಿಶ್ವಾಸಿಗೆ ಅದ್ಭುತಗಳು ಬೇಕಾಗಿಲ್ಲ. ವಿಶ್ವಾಸಿಸದವನಿಗೆ ಎಷ್ಟೇ ಅದ್ಭುತಗಳು ಮಾಡಿದ್ರೂ ಪ್ರಯೋಜನ ಇಲ್ಲ. ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ವಿಶ್ವಾಸವನ್ನು ತೋರಿಸಬೇಕು. ಬಲವಾದ ಆಳವಾದ ವಿಶ್ವಾಸ, ಆಳವಾದ ಪ್ರಾರ್ಥನೆ ನಾವು ಮಾಡಬೇಕು. ನಾವು ಎದೆಗುಂದಬಾರದು, ಭಯಪಡಬಾರದು, ಎಚ್ಚರಿಕೆಯಿಂದ ನಾವು ಪ್ರಾರ್ಥಿಸಬೇಕು. ಮುಂದುವರಿಸಿ ಯೇಸು ಹೇಳುತ್ತಾರೆ, ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ. ನನಗೆ ಎಲ್ಲಾ ಗೊತ್ತು ಅಂತೇಳಿ ತನ್ನ ಮನಸ್ಸನ್ನು ಸಂಕುಚಿತ ಮನೋಭಾವದಲ್ಲಿರುವವನು ಅವನು ಕುರುಡ. ಅಂಧಕಾರದಲ್ಲಿ ಮತಾಂಧನಾಗಿರುವವನು ಕುರುಡ. ಭಯವನ್ನು ಉತ್ಪಾದಿಸುವವನು ಅವನು ಕುರುಡ. ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ, ಆದರೆ ನೀವು ಪಾಪಿಗಳಾಗಿದ್ದೀರಿ. ಪಾಪ ದೇವರಿಗೂ ಮನುಷ್ಯನಿಗೂ ಇರುವ ಅಡ್ಡಗೋಡೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಆತ್ಮದ ಕುರುಡುತನವನ್ನು ಹೋಗಲಾಡಿಸೋಣ. ನಮ್ಮ ಮನೆ ಒಳಗಡೆ ಕುಳಿತುಕೊಂಡಿರಬಹುದು, ಹೆದರಿಕೆಯಿಂದ ಅಂಜಿಕೆಯಿಂದ ಭಯಪಟ್ಟಿರಬಹುದು. ಭಯಪಡಬೇಡಿ. ಭಯಪಟ್ಟರೆ ಭಯಪಟ್ಟಂತೆ ಆಗುತ್ತೆ ಅಂತೇಳಿ ಯೋಬನ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಾಗೇನೆ ಯೋಬ ನುಡಿತಾನೆ, ಬೈಬಲ್ ಹೇಳ್ತಾ ಇದೆ, ಯೋಬನ ಮನೆಯ ಸುತ್ತ ಬೇಲಿ ಹಾಕಿ ದೇವರು ಅವನನ್ನು ಕಾದಿದ್ದಾರೆ. ಅಂದ್ರೆ ಬೇಲಿ ಅಂದ್ರೆ ಏನು? ಪ್ರಾರ್ಥನೆಯ ಬೇಲಿ, ದೇವರ ವಾಕ್ಯದ ಬೇಲಿ, ವಿಶ್ವಾಸದ ಬೇಲಿ, ಪವಿತ್ರಾತ್ಮರ ಬೇಲಿ. ನೀವು ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯ ಓದುವಾಗ, ಈ ಬಲಿಪೂಜೆಯನ್ನು ಆಲಿಸುವಾಗ ನಿಮ್ಮ ಕುಟುಂಬದ ಮೇಲೆ, ಜೀವನದ ಮೇಲೆ ದೇವರು ಬೇಲಿ ಹಾಕಿ ನಿಮ್ಮನ್ನು ಕಾಯುತ್ತಾರೆ. ನಾನೇ ಆರೋಗ್ಯದಾಯಕ ಯೆಹೋವ ರಾಫಾ. ವಿಮೋಚನ ಕಾಂಡ 15:26 ಅವರು ನುಡಿದಿದ್ದಾರೆ. ಅಂತ ದೇವರ ಮುಂದೆ ನಾವಿದ್ದೀವಿ. ನಮ್ಮ ಆತ್ಮದ ಅಂಧತ್ವವನ್ನು ಹೋಗಲಾಡಿಸೋಣ. ನಾವು ಭಯದಿಂದ ಬಿಡುಗಡೆಗೊಳ್ಳೋಣ. ಯೇಸು ನಮ್ಮ ಜೊತೆಗಿರುವಾಗ ನಾವು ಹಾಡಿದೆವು, ಯೇಸು ಸ್ವಾಮಿ ಒಳ್ಳೆ ಕುರುಬರು ನಮ್ಮ ಜೊತೆಗಿರುವಾಗ ನಾವು ಭಯ ಪಡುವುದಿಲ್ಲ. ಯೇಸುವೇ ಎಂದು ಕರೆದಾಗ ನಮ್ಮನ್ನು ಆಶೀರ್ವದಿಸುವ ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸೋಣ. ಈ ಆತ್ಮದ ಅಂಧತ್ವ ದೂರವಾದಾಗ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ನಮ್ಮದಾಗುತ್ತೆ. ಸಕಲ ಜನರನ್ನು ಪ್ರೀತಿಸುತ್ತಾ, ಸಕಲರಿಗಾಗಿ ಪ್ರಾರ್ಥಿಸುತ್ತಾ ಈ ಮಹಾಮಾರಿಯಿಂದ ಬಿಡುಗಡೆಗಾಗಿ ಯೇಸುವಿನಲ್ಲಿ ನಾವು ಭಿನ್ನಯಿಸೋಣ. ಕರಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಅಂದ ಚಂದವನ್ನು ನೋಡುವವರು ನೀವಲ್ಲ, ಅಂತರಂಗವನ್ನು ನೋಡುವವರು ನೀವಾಗಿದ್ದೀರಿ. ಬೆಳಕಿನ ಕುಡಿಗಳಾಗಿರಿ. ಆತ್ಮದ ಅಂಧತ್ವವನ್ನು ಹೋಗಲಾಡಿಸುವ ದೇವರು ನೀವೇ ಸ್ವಾಮಿ. ಇದು ಈ ಮಹಾಮಾರಿ ವ್ಯಾಧಿ ಕೋವಿಡ್-19 ಹಾಗೂ ಈ ಕೊರೋನಾ ವೈರಸ್ ಎಂಬ ಮಾರಣಾಂತಕ ವ್ಯಾಧಿ, ಅದರಲ್ಲೂ ಇನ್ನಿತರ ಮಾರಣಾಂತಿಕ ವ್ಯಾಧಿಗಳು ನಮ್ಮನ್ನು ಆಕ್ರಮಿಸಿಕೊಂಡು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ನೊಂದು ಬೆಂದು ಬಸವಳಿದು ನಾವು ಅಳುತ್ತಾ ಇರುವ ಈ ಸಂದರ್ಭದಲ್ಲಿ ನಮ್ಮನ್ನು ಸಂತೈಸುವ ದೇವರು, ಸಂತೈಸುವ ತಾಯಿಯಂತೆ ನೀವೇ ಆಗಿದ್ದೀರಿ. ಆರೋಗ್ಯದಾಯಕನೇ, ನಮ್ಮನ್ನು ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಹೇಗೆ ಪೇತ್ರ ಪೌಲರು ಪ್ರೇಷಿತರು ಸುವಾರ್ತೆ ಸಾರಿದಾಗ ಅದ್ಭುತಗಳು ನಡೆದವೋ ಹಾಗೆ ಅದ್ಭುತಗಳು ನಡೆದು ಹೋಗಲಿ. ಈ ದಿವ್ಯ ಪರಮ ಬಲಿಪೂಜೆ ಪ್ರತಿಯೊಬ್ಬರಲ್ಲಿರುವ ಅಂಧಕಾರವನ್ನು, ಭಯ ಭೀತಿಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬರ ಮೇಲೆ ಸಂರಕ್ಷಣೆ ಇಳಿದು ಬರಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ನಾಮದಲ್ಲಿ ನಿಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ನಿಮಗೆ ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ನಾವು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ.
ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಸಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕವನ್ನು, ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆ. ನಮ್ಮ ಉತ್ತರ: ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ನಮ್ಮ ಜಗದ್ಗುರುಗಳಾದ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರುವ ಫ್ರಾನ್ಸಿಸ್ ಸೆರವ ಅವರಿಗಾಗಿಯೂ, ವಿಶ್ವದ ಎಲ್ಲಾ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಎಲ್ಲಾ ಧರ್ಮ ಭಗಿನಿಯರಿಗಾಗಿಯೂ ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ, ಯಾಜಕರಿಗಾಗಿಯೂ, ಎಲ್ಲ ಪ್ರೊವಿನ್ಷಿಯಲ್ ಸುಪೀರಿಯರ್ ಜನರಲ್ಗಳಿಗಾಗಿಯೂ, ಎಲ್ಲ ಡಯಾಸಿಸ್ಗಳಿಗಾಗಿಯೂ, ವಿಶೇಷವಾಗಿ ನಿಮ್ಮ ಪ್ರೀತಿಯ ಸುವಾರ್ತೆಯನ್ನು ಸಾರುತ್ತಿರುವ ಈ ಎಲ್ಲ ನಿಮ್ಮ ಸೇವಕರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ನಮ್ಮ ಎಲ್ಲ ಕುಟುಂಬಗಳು ನಿಮ್ಮ ಕೃಪೆಯಿಂದ ತುಂಬಲ್ಪಟ್ಟು ಬಲಗೊಳ್ಳಲಿ. ನಿಮ್ಮಿಂದ ದೂರ ಹೋದವರೆಲ್ಲರೂ ಯೇಸುವಿನ ಸಂದೇಶವನ್ನು ಸ್ವೀಕರಿಸಿ ಹಿಂದೆ ಬರುವಂತಾಗಲಿ. ಸುವಾರ್ತೆ ಸಾರಲ್ಪಡದ ಸ್ಥಳಗಳಲ್ಲೆಲ್ಲ ಯೇಸುವಿನ ಸತ್ಯದ, ಪ್ರೀತಿಯ, ಸೇವೆಯ, ಶಾಂತಿ, ಸಮಾಧಾನದ ಸುವಾರ್ತೆ ಆಲಿಸಲ್ಪಡುವಂತೆ, ಧರ್ಮಸಭೆ ಮಾಡುವ ಎಲ್ಲಾ ಪ್ರಯತ್ನಗಳು ಆಶೀರ್ವಾದ ಹೊಂದುವಂತೆ, ಸಕಲ ಜನರನ್ನು ಹರಸಿ ಆಶೀರ್ವದಿಸುವಂತೆ ನಾವು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಕೋವಿಡ್-19 ಕೊರೋನಾ ವೈರಸ್ಸಿನಿಂದ ಎಲ್ಲಾ ಕುಟುಂಬಗಳು ಭಯಭೀತವಾಗಿವೆ. ವಿಶ್ವದಲ್ಲಿ ಕುಟುಂಬಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ದಾಂಪತ್ಯ ಧರ್ಮ, ಪತಿ ಪತ್ನಿಯ ಪ್ರೇಮ, ಹಿರಿಯ ಕುಟುಂಬದಲ್ಲಿರುವ ಹಿರಿಯರು, ತಂದೆ ತಾಯಿಗಳು, ಮಕ್ಕಳು, ಯುವಕ ಯುವತಿಯರು, ವಿಶೇಷವಾಗಿ ಕುಟುಂಬದಲ್ಲಿ ಪರೀಕ್ಷೆ ಬರೆಯುತ್ತಿರುವ, ಜೀವನವನ್ನು ರೂಪಿಸಲು ಶ್ರಮಿಸುತ್ತಿರುವ ಎಲ್ಲಾ ಯುವಕ ಯುವತಿಯರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಕುಟುಂಬಗಳನ್ನು ಮಾರಕ ವ್ಯಾಧಿಗಳಿಂದ ರಕ್ಷಿಸಿರಿ. ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಹಾಗೂ ಈಗಿನ ದಿನಗಳಲ್ಲಿರುವ ಕೊರೋನಾದಿಂದ ರಕ್ಷಿಸಿರಿ. ದೂರ ದೂರ ಪ್ರದೇಶದಲ್ಲಿರುವ ಕುಟುಂಬದ ಮಕ್ಕಳು ಆರೋಗ್ಯ ಭಾಗ್ಯವನ್ನು, ಸಂರಕ್ಷಣೆಯನ್ನು ಪಡೆಯಲಿ. ವಿಶ್ವದ ಎಲ್ಲಾ ಜಾತಿ ಧರ್ಮ ಜನಾಂಗದವರು ದೇವರು ಅವರೆಲ್ಲರನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಪ್ರೀತಿ, ಶಾಂತಿ, ಸಮಾಧಾನದ ಕುಟುಂಬಗಳನ್ನು ಕಟ್ಟಲು, ಸಮಾಜವನ್ನು ಕಟ್ಟಲು, ವಿಶ್ವವನ್ನು ಕಟ್ಟಲು ಬೇಕಾದ ಶಾಂತಿಯನ್ನು, ಶಕ್ತಿಯನ್ನು, ಪವಿತ್ರ ಆತ್ಮ ಬಲವನ್ನು ನೀಡಬೇಕೆಂದು ನಾವು ಪ್ರಾರ್ಥಿಸುವಾಗ, ಕುಟುಂಬದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ, ವಿವಾಹಕ್ಕೆ ಸಂಬಂಧಗಳು ಬಾರದವರಿಗೆ ಒಳ್ಳೆಯ ವಿವಾಹ, ದಾಂಪತ್ಯ ಜೀವನಕ್ಕೆ ಕಾಲಿಡಲು ಭಾಗ್ಯ, ಅಬಾರ್ಷನ್ ಅಲ್ಲಿ ಸಾಯುತ್ತಿರುವ ಮಕ್ಕಳು, ಅನಾಥ ಮಕ್ಕಳ ಆತ್ಮಗಳಿಗೆ ಮೋಕ್ಷ, ಯಾರೂ ಇಲ್ಲ ಅಂತ ಆತ್ಮಗಳಿಗೆ ಮೋಕ್ಷಕ್ಕಾಗಿ ಪ್ರಾರ್ಥಿಸುತ್ತೇವೆ. ಕುಟುಂಬದ ಮೇಲೆ ಸೈತಾನು ತಂದೊಡ್ಡುವ ಗರ್ಭಪಾತ, ಸಲಿಂಗಕಾಮ ಎಂಬ ದಾಳಿಗಳಿಂದ ಬಿಡುಗಡೆಗೊಳಿಸಿ ಕುಟುಂಬಗಳನ್ನು ಪವಿತ್ರ ಕುಟುಂಬದಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿಶೇಷವಾಗಿ ಈ ದಿನಗಳಲ್ಲಿ ನಮ್ಮ ಎಲ್ಲ ತೊಂದರೆ ತಾಪತ್ರಯಗಳನ್ನು ಸಮರ್ಪಿಸುವಾಗ
ಎಲ್ಲ ವೈದ್ಯರಿಗಾಗಿ, ದಾದಿಯಂದಿರಿಗಾಗಿ ಪ್ರಾರ್ಥಿಸೋಣ. ಜೀವನದ ಹಂಗು ತೊರೆದು ಆರೋಗ್ಯ ಸಂಸ್ಥೆಯಲ್ಲಿ ಸೇವೆ ಮಾಡುತ್ತಿರುವವರಿಗಾಗಿಯೂ ಪ್ರಾರ್ಥಿಸೋಣ. ನಮ್ಮ ಸರಕಾರಗಳು ಮತ್ತು ಆರೋಗ್ಯ ಸಾರ್ವಜನಿಕ ಸಂಸ್ಥೆಗಳು ಮಾಡುವ ಎಲ್ಲಾ ಸೇವೆಯಲ್ಲಿ ಪ್ರೀತಿ, ಭ್ರಾತೃತ್ವದಿಂದ, ಧೈರ್ಯದಿಂದ ಮಾಡಲು ಬೇಕಾದ ವರಕ್ಕಾಗಿ ಪ್ರಾರ್ಥಿಸೋಣ. ಅವರ ಕರಗಳಲ್ಲಿ ಯೇಸುವೆ ಗುಣಪಡಿಸುವ ಶಕ್ತಿ ಹರಿಯಲಿ. ತಂದೆಯಾದ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟು ಮನುಕುಲದ ಸೇವೆ ಮಾಡಲು ಎಲ್ಲ ಸೈನಿಕರಿಗೆ, ಪೊಲೀಸರಿಗೆ, ಜಡ್ಜ್ಗಳಿಗೆ, ವಕೀಲರಿಗೆ ಆಶೀರ್ವಾದ ಸಿಗಲಿ. ಎಲ್ಲ ಪ್ರೊಫೆಸರ್ಗಳು ಮತ್ತು ಟೀಚರ್ಗಳು ಮಕ್ಕಳನ್ನು ಭವಿಷ್ಯದತ್ತ ಕೊಂಡೊಯ್ಯುವ ತಮ್ಮ ವಿಶೇಷ ಕಾರ್ಯದಲ್ಲಿ ಆಶೀರ್ವಾದಗೊಳ್ಳಲಿ. ನಿರಪರಾಧಿಗಳಿಗೆ ಬಿಡುಗಡೆ, ಅಪರಾಧಿಗಳಿಗೆ ಮನಪರಿವರ್ತನೆಯನ್ನು ದಯಪಾಲಿಸಿರಿ. ವಿಶ್ವದಲ್ಲಿರುವ ಎಲ್ಲ ರಾಜ ರಾಣಿಯರು, ಎಲ್ಲ ಡಿಕ್ಟೇಟರ್ಗಳು, ಎಲ್ಲ ಮುಖಂಡರು, ಅಧಿಕಾರಿಗಳು ಅಭಿಷೇಕಗೊಳ್ಳಲಿ. ಎಲ್ಲ MP MLAಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಭ್ರಷ್ಟಾಚಾರದಿಂದ ಅವರನ್ನು ರಕ್ಷಿಸಿರಿ. ಹೀಗೆ ವಿಶ್ವ ಸಮುದಾಯ ಪ್ರೀತಿ, ಶಾಂತಿಯ ಸಮುದಾಯವಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ಬಡವರು, ವಿಧವೆಯರು, ವಿದುರರು, ಒಂದು ತಿನ್ನು ಊಟಕ್ಕೆ ಗತಿ ಇಲ್ಲದವರು, ಮನೆಮಠ ಇಲ್ಲದವರು, ಬಡತನ ರೇಖೆಗಿಂತ ಕೆಳಗಿರುವವರು, ಯುದ್ಧದ ಜಗಳದ ಜಾಗದಲ್ಲಿ ನಾಶಕ್ಕೆ ಒಳಗಾಗಿ ತಮ್ಮ ಕುಟುಂಬವನ್ನೇ ಕಳೆದುಕೊಂಡವರು, ಕ್ಯಾಂಪ್ಗಳಲ್ಲಿರುವವರು, ಇವರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿರುವವರು, ಮಾರಣಾಂತಿಕ ಕಾಯಿಲೆಗೆ ಒಳಗಾದರೂ ICU, MIC, NIC ಇರುವವರು, ಕೊರೋನಾದಿಂದ ಬಳಲುತ್ತಿರುವವರು, ದೇವ ಎಲ್ಲರಿಗೂ ಸೌಖ್ಯವನ್ನು ದಯಪಾಲಿಸಲೆಂದು ನಾವು ಮೊರೆ ಇಡುತ್ತೇವೆ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಎಲ್ಲ ರೈತರಿಗಾಗಿ, ಅನ್ನದಾತ ರೈತರ ಮೇಲೆ ದೇವರ ಕರುಣೆ, ಈ ವಿಶ್ವ, ಈ ಭೂಮಿ ಆಶೀರ್ವಾದಗೊಳ್ಳಲಿ. ಎಲ್ಲ ಹವಾಮಾನ ವೈಫಲ್ಯದಿಂದ ದೇವರು ಬಿಕ್ಕಟ್ಟಿನಿಂದ ನಮ್ಮನ್ನು, ಈ ಭೂಮಿಯನ್ನು, ಜನರನ್ನು ಕಾಪಾಡಲಿ. ನೈಸರ್ಗಿಕ ನಿಯಮವನ್ನು ಪಾಲಿಸುತ್ತಾ ಈ ಹಸಿರು ಭೂಮಿಯನ್ನು ರಕ್ಷಿಸಲು ಬೇಕಾದ ಉಸಿರಿರುವ ತನಕ ನಾವು ಶ್ರಮಿಸುವಂತೆ ನಮ್ಮ ವೈಯಕ್ತಿಕ ಕೋರಿಕೆಗಳೊಂದಿಗೆ ನಾವೀಗ ಪ್ರಾರ್ಥಿಸೋಣ. ಸಕಲ ಸೃಷ್ಟಿಯ ಪ್ರಭುದೇವರೇ, ನಾವು ನಿಮ್ಮ ಮಕ್ಕಳು. ಯೇಸು ನಾಮದಲ್ಲಿ ಇವತ್ತು ನಾವು ಮಾಡುವ ಈ ಪ್ರಾರ್ಥನೆಗಳನ್ನು ಅಂಗೀಕರಿಸಿ ನಮ್ಮನ್ನು ಆಶೀರ್ವದಿಸಿರಿ. ನಾವು ನಿಮ್ಮ ಮುಂದೆ ಇಡಲಾಗದ ಎಲ್ಲಾ ಕೋರಿಕೆಗಳಿಗೂ ಸದುತ್ತರವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು, ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತಾಯ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು, ಅರಸು ಯೇಸು ದೇವಾ. ನಿನ್ನ ಕೃಪೆ ಸಾಕು, ಅರಸು ಯೇಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ.
ಪ್ರಭು ನಿತ್ಯ ಔಷಧಿಯನ್ನು ನೀಡುವ ಈ ಕಾಣಿಕೆಗಳನ್ನು ಸಂತೋಷದಿಂದ ನಿಮ್ಮ ಮುಂದೆ ತಂದಿದ್ದೀವಿ. ನಾವು ಇವುಗಳನ್ನು ಪ್ರಾಮಾಣಿಕವಾಗಿ ಗೌರವಿಸುವಂತೆಯೂ ಲೋಕೋದ್ಧಾರಕ್ಕಾಗಿ ಯೋಗ್ಯ ರೀತಿಯಲ್ಲಿ ಅರ್ಪಿಸುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತಾವು ಮಾನವರಾದ ರಹಸ್ಯದ ಮೂಲಕ ಅಂಧಕಾರದಲ್ಲಿ ತೊಳಲಾಡುತ್ತಿದ್ದ ಮಾನವ ಕುಲವನ್ನು ಪ್ರಜ್ವಲಿಸುವ ವಿಶ್ವಾಸದೆಡೆಗೆ ಕರೆ ತಂದರು. ಮೂಲ ಪಾಪದ ದಾಸರಾಗಿ ಹುಟ್ಟಿದ್ದ ನಮ್ಮನ್ನು ನವಜನ್ಮದ ಛಲದಿಂದ ದತ್ತು ಮಕ್ಕಳಾಗಿ ಸ್ವೀಕರಿಸಿದರು. ಆದುದರಿಂದ ಪರಲೋಕ ಭೂಲೋಕಗಳ ಸರ್ವ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ಹೊಸ ಗೀತೆಯೊಂದನ್ನು ನಿಮಗೆ ಹಾಡುತ್ತವೆ. ನಾವು ದೇವದೂತಗಳ ಗಣಗಳೊಂದಿಗೆ ಸೇರಿ ಮಹಾಧ್ವನಿಯಿಂದ ನಿರಂತರವಾಗಿ ಘೋಷಿಸುತ್ತೇವೆ. ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬರುವವರು ದೇವಾದಿ ದೇವರಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ ಹೋಸಾನ ಕನ್ಯಾತನಯಗೆ ಹೋಸಾನ. ಹೋಸಾನ ಹೋಸಾನ ಕನ್ಯಾತನಯಗೆ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿ ವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ಸೇವಕ ಮತ್ತು ಸೇವಕಿಯರಾದ ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು ನೆನಪಿಸಿ
ಜೀವಂತವಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಅಂತೆಯೇ ದಿವ್ಯವಾಣಿ ಲೈವ್ ಮೂಲಕ ಈ ದಿವ್ಯ ಬಲಿ ಪೂಜೆಯನ್ನು ಸಂಭ್ರಮಿಸುತ್ತಿರುವ ಇಲ್ಲಿ ನಿಮ್ಮ ಮುಂದೆ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯೂ ಮಹಿಮಾಂಬರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೆಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತ ಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಅಂದ್ರೇಯ, ಯಾಕೋಬ, ಯೋವಾನ, ಥೋಮಸ್, ಯಾಕೋಬ, ಫಿಲಿಪ್ಪ, ಬರ್ತಲೊಮೇಯ, ಮತ್ತಾಯ, ಸಿಮೋನ, ತದ್ದಾಯ, ಲೀನಸ್, ಕ್ಲೀಟಸ್, ಕ್ಲೆಮೆಂಟ್, ಸಿಕ್ಸ್ಟಸ್, ಕೊರ್ನೆಲಿಯೂಸ್, ಸಿಪ್ರಿಯನ್, ಲಾರೆನ್ಸ್, ಕ್ರಿಸೋಗಾನಸ್, ಯೋವಾನ ಮತ್ತು ಪೌಲ, ಕಾಸ್ಮಸ್ ಮತ್ತು ದಾಮಿಯನ್ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲಾ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದುದರಿಂದ ಪ್ರಭು, ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದೆಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿ ಇದನ್ನು ಯಥಾರ್ಥವಾಗಿ ಸ್ವೀಕರಿಸ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು, ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವಿವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮೆಲ್ಕಿಸೆದೇಕ್ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ
ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನವಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರದಿಂದಲೂ ತುಂಬಿರುವಂತೆ ಮಾಡಿರಿ. ಪ್ರಭು, ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ನಿಮ್ಮ ಸೇವಕಿಯವರನ್ನು ಸ್ಮರಿಸಿಕೊಳ್ಳಿರಿ. ಮೃತರಾದ ಎಲ್ಲರನ್ನೂ ಕೊರೋನಾ ವೈರಸ್ಸಿನಿಂದ, ಮಾರಣಾಂತಿಕ ಕಾಯಿಲೆಯಿಂದ, ಅನಾಥ ಆತ್ಮಗಳಿಗಾಗಿ, ನಮ್ಮ ಕುಟುಂಬದಿಂದ ಮೃತ ಹೊಂದಿದವರೆಲ್ಲರ ಆತ್ಮಗಳ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸೋಣ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ, ಶಾಂತಿ ಹಾಗೂ ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು, ನಿಮ್ಮ ಅಪಾರ ದಯೆಯಲ್ಲಿ ಭರವಸೆ ಇಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು, ರಕ್ತ ಸಾಕ್ಷಿಗಳೂ ಆದ ಸ್ನಾನಿಕ ಯೋಹಾನ, ಸ್ಟೆಫಾನ, ಮಥಿಯ, ಬಾರ್ನಬ, ಇಗ್ನಾಸಿಯಸ್, ಅಲೆಕ್ಸಾಂಡರ್, ಮಾರ್ಸೆಲಿನಾಸ್, ಪೀಟರ್, ಫೆಲಿತಾಸ್, ಪರ್ಪೆತುವಾ, ಅಗತಾ, ಲೂಸಿ, ಆಗ್ನೆಸ್, ಸಿಸಿಲಿಯಾ, ಅನಸ್ತಾಸಿಯ ಇವರ ಹಾಗೂ ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರ ಮುಖಾಂತರವೇ ಈ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಮುರಿದ ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಸಮಾಜದಲ್ಲಿ, ವಿಶ್ವದಲ್ಲಿ ಪ್ರಭು ಯೇಸುವಿನ ಶಾಂತಿ ಇಳಿದು ಬರಲೆಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ.
ಪರಮ ಪ್ರಸಾದವನ್ನು ಸ್ವೀಕರಿಸುವ ಇವತ್ತು ಭಾಗ್ಯ ಸಿಗದಿದ್ದರೂ ಈ ವಿಶೇಷ ರೋಗ ಸೌಖ್ಯ ಬಲಿ ಅರ್ಪಣೆಯನ್ನು ನಾವು ಆಲಿಸಿದ್ದೇವೆ. ನಾವಿದ್ದ ಸ್ಥಳದಲ್ಲೇ ಕರಗಳನ್ನು ಹೃದಯದ ಮೇಲಿಟ್ಟು ವಿಶ್ವಾಸದಿಂದ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ವಿಶೇಷವಾಗಿ ಈ ದಿನ ದಿವ್ಯವಾಣಿ ಲೈವ್ ಮೂಲಕ ಈ ಕನ್ನಡ ಬಲಿ ಪೂಜೆಯನ್ನು ಆಲಿಸುತ್ತಿರುವ ನನ್ನ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಇಲ್ಲಿ ಆಚರಿಸಿದ ಈ ಪರಮ ಪ್ರಸಾದದ ದಿವ್ಯ ಶಕ್ತಿ ಅವರ ರಕ್ತ ಕಣನರ ನಾಡಿ ಕೀಲು ಮಜ್ಜೆ ದೇಹಾತ್ಮಗಳಲ್ಲಿ ಕೆಲಸ ಮಾಡಲಿ. ಎಲ್ಲಾ ರೋಗ ರುಜಿನಗಳ ಭಯಗಳಿಂದ, ವಿಶೇಷವಾಗಿ ಕೊರೋನಾ ವೈರಸ್ ವ್ಯಾಧಿಯಿಂದ ಈ ಕುಟುಂಬಗಳನ್ನು ಹಾಗೂ ವಿಶ್ವವನ್ನು ರಕ್ಷಿಸಿರಿ. ಕುಟುಂಬದ ಎಲ್ಲಾ ಸಮಸ್ಯೆಗಳಿಂದ ಅವರನ್ನು ನಿವಾರಿಸಿ ಪ್ರಭುವಿನ ಪ್ರೀತಿಯಿಂದ ತುಂಬಿರಿ. ವಿಶ್ವಾಸ, ಪ್ರಾರ್ಥನೆ, ದೇವರ ವಾಕ್ಯದ ಬಲದಿಂದ ಜೀವಿಸುವ ವರವನ್ನು ಕರುಣಿಸಿರಿ. ತಪಸ್ಸು ಕಾಲದ 4ನೇ ಭಾನುವಾರದ ವಿಶೇಷ ಆಶೀರ್ವಾದಗಳು ಈ ಕುಟುಂಬಕ್ಕೆ ಲಭ್ಯವಾಗಲಿ. ಕುಟುಂಬಗಳು ಕಿರು ಧರ್ಮ ಕೇಂದ್ರಗಳಾಗಿವೆ. ಕುಟುಂಬಗಳು ಸೇರಿ ಒಂದು ಧರ್ಮ ಕೇಂದ್ರವಾಗುತ್ತದೆ. ಪ್ರತಿಯೊಂದು ಕುಟುಂಬಗಳ ಮೇಲೆ ನಿಮ್ಮ ಕರುಣೆ, ದಯೆ, ಪ್ರೀತಿ ಹಾಗೂ ಮಮತೆ ಇಳಿದು ಬರಲಿ ಸ್ವಾಮಿ. ಎಲ್ಲಾ ಕೇಡುಗಳಿಂದ ಈ ಕುಟುಂಬಗಳನ್ನು ರಕ್ಷಿಸಿ, ಕುಟುಂಬದ ಮೇಲೆ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ, ನಿಮ್ಮ ದೈವ ಕರುಣೆ ಇಳಿದು ಬಂದು ಇವರೆಲ್ಲರನ್ನು ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ ನಿಮಗೆಲ್ಲರಿಗೂ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಲಭಿಸಲೆಂದು ನಾನು ವಿಶೇಷವಾಗಿ ಈ ದಿವ್ಯ ಬಲಿಪೂಜೆಯ ಆಶೀರ್ವಾದದ ಮೂಲಕ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸೋಣ. ದೇವರೇ, ಇಹದಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೂ ನೀವು ಜ್ಞಾನೋದಯ ನೀಡುತ್ತೀರಿ. ನಿಮ್ಮ ಕೃಪಾವರದ ಪ್ರಭೆಯಿಂದ ನಮ್ಮ ಹೃದಯಗಳನ್ನು ಪ್ರಜ್ವಲಗೊಳಿಸಿರಿ. ನಿಮ್ಮ ಘನತೆಗೆ ತಕ್ಕ ಹಾಗೂ ಪ್ರಿಯವಾದವುಗಳನ್ನೇ ಸದಾ ಯೋಚಿಸಿ ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವಂತೆ ಅನುಗ್ರಹಿಸಿರಿ. ಎಲ್ಲರೂ ತಲೆಬಾಗೋಣ. ವಿಶೇಷವಾಗಿ ಎಲ್ಲಾ ಭಕ್ತರಿಗಾಗಿ ಪ್ರಾರ್ಥನೆ. ಪ್ರಭು, ನಿಮಗೆ ಮೊರೆ ಇಡುವ ನಿಮ್ಮ ಭಕ್ತರನ್ನು ವೀಕ್ಷಿಸಿ ಬಲಹೀನರನ್ನು ಸಲಹಿರಿ. ಸಾವಿನ ನೆರಳಲ್ಲಿ ನಡೆಯುವವರಿಗೆ ನಿಮ್ಮ ನಿರಂತರ ಜ್ಯೋತಿಯಿಂದ ಜೀವವನ್ನು ನೀಡಿರಿ. ನೀವು ನಿಮ್ಮ ದಯೆಯಿಂದ ಎಲ್ಲಾ ಕೇಡುಗಳಿಂದ ಪಾರು ಮಾಡಲಾದ ಇವರು ನಿಮ್ಮ ಅತ್ಯುನ್ನತ ಆನಂದಕ್ಕೆ ಬಂದು ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲ